ಲತೆಗಿನಾದ ದ್ರೌಪದಿ ಕಾಯ್ದ ಕೋಳಂದಾಡೈ
ಆಕಾಶದಿಂದ ಕೆಳಗೆ ಬಿದ್ದನು. ಎಲ್ಲಾ ಭೂಮಿಯ ಮರದ ಮೇಲೆದ್ದು ಬಂದನು. ಒಂದೇ ನಮನಿನ ಸೃಷ್ಟಿ. ಉರಿ ಜ್ವಾಲೆ, ಉರಿ ಬೆಂಕಿ. ಈ ಉರಿ ಜ್ವಾಲೆಯ ನಡುವೆ ನನ್ನ ಸೃಷ್ಟಿಯಾಯಿತು. ನಾನು ಹುಟ್ಟುವಾಗ ಗುಡುಗು ಮಿಂಚುಗಳು, ಸಿಡಿಲುಗಳು, ಪರಿಪರಿಯ ಉತ್ಪಾತಗಳೇ ನಡೆದು ಹೋದವಲ್ಲ. ಹಾಗಾಗಬೇಕು ಅಂತಾದ್ರೆ ಎಲ್ಲಿಂದ ಈ ಶಕ್ತಿ? ಯಾರಿಂದ ನನ್ನ ಹುಟ್ಟು? ಯಾರು ನನ್ನ ತಂದೆ? ಯಾರು ನನ್ನ ತಾಯಿ? ಯಾರಲ್ಲಿ ಕೇಳಲಿ? ಯಾರಲ್ಲಿ ಕೇಳಲಿ? ಎಲ್ಲಿಂದ ಹೇಗೆ ಎಂತದ್ದು ಅಂತ ಕೇಳಿದ್ರೆ ನನಗೂ ಗೊತ್ತಿಲ್ಲ. ಯಾರಿಗೂ ಗೊತ್ತೋ ಉಂಟೋ ನನಗೆ ಗೊತ್ತಿಲ್ಲ. ಆದ್ರೆ ಈಗ ಉತ್ಪಾದನೆಗಳು ಯಾಕೆ ಆಯ್ತು? ನಿನ್ನನ್ನು ಕಂಡಾಗ, ನಿನ್ನ ಬಳಿಗೆ ಬಂದಾಗ ಮಗನೇ ಎಂಬುದಾಗಿ ನನ್ನ ಕರೀತಾ ಇದ್ದಿ. ಹಾಗಾದ್ರೆ ನನಗೆ ನೀನು ಅಪ್ಪ ಅಂತ ಆಯ್ತು. ನನ್ನ ಹುಟ್ಟಿಗೆ ನೀನೇ ಕಾಣಿಕರ್ತ ಅಂತ ಆಯ್ತು. ನನ್ನ ಹುಟ್ಟಿಗೆ ನೀನೇ ಕಾಣಿಕರ್ತ ಅಂತ ಆದ್ರೆ ಯಾಕಾಗಿ ನನ್ನ ಹುಟ್ಟಿಸಿದೆ? ಕರೆಯುವುದಕ್ಕೆ ನನಗೆ ಹೆಸರೇ, ಮಾಡುವ ಉದ್ಯೋಗ ಏನು ಹೇಳ್ತೀಯೋ? ಚರಣಗಳಿಂದ ಆಗಿದ್ದೀಯ. 4 ಪಾದವನ್ನು ಊರಿ ಎದ್ದು ಬಂದಿದ್ದೇನೆ. ಹೌದು, ಹಾಗಾಗಿ ನಾನು ಯಾರು ಏನು ಎಂಬುದನ್ನು ಅರ್ಥೈಸಿಕೊಳ್ಳದೆ ಇಷ್ಟೆಲ್ಲ ಆಯ್ತು. ಈಗ ನಿನ್ನ ಸೃಷ್ಟಿಗೆ ಕಾರಣ ಏನು? ಏನು ಉಂಟು? ಯಾಕಾಗಿ ನನ್ನ ಉಂಟು? ಭೂಲೋಕದಲ್ಲಿ, ಕರ್ಮ ಭೂಮಿಯಲ್ಲಿ ಕೇವಲ ಅಧರ್ಮಗಳೇ ಆಗುತ್ತಾ ಉಂಟು. ಹಾಗಾಗಿ ನಿನ್ನ ಹುಟ್ಟೀಗ ಅಷ್ಟರಲ್ಲೂ ಇದಾಗಲೇ ಓರ್ವ ರಾಕ್ಷಸ ರಕ್ತಾಕ್ಷ ಅವನು ತಾನೇ ತಾನಾಗಿ ಮೆರೆಯುತ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ನನ್ನ ವರಬಲದಿಂದಲೇ ಅವನು ಮೆರೆಯುತ್ತಾ ಇದ್ದಾನೆ. ನಾನೇ ಕೊಟ್ಟದ್ದು. ಹೇಳಿಕೊಂಡ ಹೇಗೆ? 4 ಪಾದದ ಪ್ರಾಣಿಯೂ ಅಲ್ಲದ, ಮನುಷ್ಯರೂ ಅಲ್ಲದ ವ್ಯಕ್ತಿಯಿಂದ ನನಗೆ ಸಾವು ಬರಬೇಕು ಎನ್ನುವುದಾಗಿ ಕೊಟ್ಟವ ನಾನಿದ್ದೇನೆ. ಅವನನ್ನ ತರಿಯಬೇಕು. ಏನು ಮಾಡುವುದು ಎಂದು ಯೋಚಿಸಿದಾಗ ಹಾಯ್ಗುಳಿಯಾದ ನಿನಗೆ 12 ಚರಣಗಳನ್ನ ಕೊಟ್ಟು 4 ಪಾದದ ಹಾಯ್ಗುಳಿಯನ್ನಾಗಿ ಮಾಡಿದ್ದೇನೆ. ನಿನ್ನ ಮರುಸೃಷ್ಟಿ ಇಲ್ಲಿಯವರೆಗಾಗಿ ಕರೆದಿದ್ದೇನೆ. ಆ ರಕ್ತಾಸುರನನ್ನ ಕೊಲ್ಲಬೇಕು. ಕೊಲ್ಲುವುದಷ್ಟೇ ನಿನ್ನ ಕಾರ್ಯ ಅಲ್ಲ. ಹೋದವ ನೀನೇನು ಮಾಡಬೇಕು? ಏನು ಮಾಡಬೇಕು ತಂದೆ? ಅಲ್ಲಿ ಧರ್ಮ ಜ್ಯೋತಿಯನ್ನ ಬೆಳಗಬೇಕು. ಹೌದಾ? ನಾನೇ ಮುಂಚೆಯೇ ಸೂಚಿಸಿದ ಹಾಗೆ ನಿನಗೊಂದು ನಿರ್ದಿಷ್ಟವಾದ ಪ್ರದೇಶವನ್ನು ಸಿಗುತ್ತದೆ. ಆ ಪ್ರದೇಶದಲ್ಲಿ ನಿನಗೆ ಬೇಕಾಗುವಂತ ವ್ಯಕ್ತಿಗಳು ಸಿಗುತ್ತಾರೆ. ಅವರನ್ನ ನೀನು ಹೇಗೆ ಬೇಕು ಹಾಗೆ ಆಶೀರ್ವದಿಸಿಕೊಂಡು ನಿನ್ನ ಕಾರಣಿಕದ ಸ್ಥಳದಲ್ಲಿ ಅವರಿಗೆಲ್ಲ ಸುಕ್ಷೇಮವನ್ನ ಕೊಡುತ್ತಾ ನಿನ್ನ ಲೀಲಾ ಜಾಲವನ್ನ ಅಲ್ಲಿ ತೋರಿಸುತ್ತಾ ಅವರನ್ನೆಲ್ಲ ಕಾಪಾಡುವ ಹೊಣೆಗಾರಿಕೆ ನಿನ್ನದು. ಹಾಯ್ಗುಳಿಯಾಗಿ ನಾನಿದ್ದವ ಈ ಕೈಲಾಸದಲ್ಲಿ ಈಗ 4 ಪಾದದ ಹಾಯ್ಗುಳಿಯಾಗಿ ಬಂದಿದ್ದೇನೆ.
ಹೌದಪ್ಪ, ಒಮ್ಮೆ ನನಗೂ ಕೂಡ ಮರೆವಾಯಿತು. ಯಾಕೆ ಕೇಳಿದ್ರೆ ನನಗೆ ಪುನರ್ಜನ್ಮ ಈಗ ಮತ್ತೆ ಹುಟ್ಟು, ನನಗೆ ಮತ್ತೆ ಹುಟ್ಟು. ಮೊದಲಿನ ಹಾಯಿಗುಳಿ ಈಗ ಅಲ್ಲ, 4 ಪಾದದ ಹಾಯಿಗುಳಿಯಾಗಿ ಭೂಲೋಕದಲ್ಲಿ ಕೆಲವರಿದಾಗಲೇ ಇದ್ದಾರೆ. ಆದರೆ ಅದೆಲ್ಲ ನಮ್ಮ ಅಂಶವೇ, ಹೌದಲ್ವಾ? ಹೌದು. ಆದ್ರೆ ಈಗ ನೀನು ಹೋಗುವ ವಿಶೇಷ, ಹೋಗುವ ಪ್ರದೇಶವೂ ಹಾಗೆ ಬಹಳ ವಿಶೇಷ. ಈಗ ಅಲ್ಲ, ಮುಂದೊಂದು ದಿನ ಬಹಳ ಪ್ರತೀತಿಗೆ ಬರ್ಲಿಕ್ಕಿದೆ. ಅದು ನಿನ್ನಿಂದಾಗಿಯೇ ಆಗಬೇಕು ಎನ್ನುವ ನಿರೀಕ್ಷೆ ನನ್ನದು. ದೇವನು ಹೌದು, ನನಗೆ ನಿನ್ನ ತಂದೆಯೂ ಹೌದು. ಹಾಗಾದ್ರೆ ಆ ದಾನವರನ್ನು ಕೊಲ್ಲುವುದರ ಮೂಲಕವಾಗಿ ಭೂಲೋಕದಲ್ಲಿ ದುಷ್ಟರ ಕಾಟವನ್ನು ನಾನು ದೂರ ಮಾಡಬೇಕು. ಹೌದು, ಶಿಷ್ಟರನ್ನು ಪರಿಪಾಲಿಸಬೇಕು. ಹಾಗಾದ್ರೆ ನಾನು ಒಂದು ಕಡೆಯಲ್ಲಿ ನೆಲೆಯಾಗಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಅದಕ್ಕೆಲ್ಲ ಪೂರಕವಾದ ಅಂಶಗಳು ನಿನಗೆ ಅಲ್ಲಿ ಸಿಗುತ್ತದೆ. ಅದಕ್ಕೆ ಪೂರಕವಾದ ವ್ಯಕ್ತಿಗಳು ನೀನು ಆರಿಸಿಕೊಂಡು ಅವರನ್ನ ನೀನು ಪಾಲಿಸಬೇಕು. ಸಂತೋಷ ತಂದೆಯೇ, ಯಾವ ಕಾರಣಕ್ಕೂ ನಾವು ಇದುವರೆಗೂ ಜನರಿಗೆ ಉಪದ್ರವವನ್ನು ಕೊಟ್ಟವರಲ್ಲ, ಅಲ್ಲವೇ ಅಲ್ಲ. ಜನರಿಗೆ ಕೆಟ್ಟ ಭೂತಗಳಾಗಿ ನಾವು ಕಾಣಿಸಿಕೊಂಡವರು ಅಲ್ಲ. ಜನರನ್ನು ಇದುವರೆಗೆ ನಾವು ಬರೆಯುತ್ತಾ ಇದ್ದವು. ಹಾಗಾದ್ರೆ ನಾನು ಭೂಲೋಕದಲ್ಲಿ ಒಂದು ಕಡೆ ಸ್ಥಿರವಾಗಿ ನೆಲೆಯಾಗಬೇಕು ಅಂತಾರೆ. ನನ್ನದಾದಂತಹ ಪ್ರತಾಪವನ್ನು ಭೂಲೋಕದಲ್ಲಿ ಒಂದು ಕಡೆಯನ್ನು ಪರಿಹರಿಸಬೇಕು. ಹಾಗಾದ್ರೆ ನನ್ನದಾದಂತಹ ಒಂದು ಪ್ರತಿಷ್ಠಾಪನೆ, ನನ್ನದಾದಂತಹ ಒಂದು ನೆಲೆಬೆಲೆಯನ್ನು ಕಂಡುಕೊಳ್ಬೇಕು ಅಂತಾರೆ. ಅದೆಲ್ಲವೂ ನನ್ನಿಂದಲೇ ಆಗಬೇಕು. ಅದೆಲ್ಲವೂ ನನ್ನಿಂದಲೇ ಆಗುವುದಿಲ್ಲ ತಂದೆ. ಇದಕ್ಕೆಲ್ಲ ಎಲ್ಲೇ ಹಿಂದಿನಿಂದ ನಿನ್ನ ಸಂಪೂರ್ಣ ಅನುಗ್ರಹ ನನಗೆ ಬೇಕೇ ಬೇಕು. ಖಂಡಿತವಾಗಿಯೂ ಹೌದಲ್ಲ. ಮುಂದೆ ನೀ ನೆಲೆಸುವ ಸ್ಥಳದಲ್ಲಿ ನಾನಲ್ಲ, ಪ್ರಮತಾದಿ ಅನೇಕ ಕಣಗಳು ಜೊತೆಯಲ್ಲಿ ನನ್ನ ಹೆಂಡತಿ, ನನ್ನ ಅವ್ವೆ ಬರ್ಲಿಕ್ಕಿದ್ದಾಳೆ. ನಿಮ್ಮನ್ನು ಬಿಟ್ಟು ನಾವು ಯಾವತ್ತೂ ಇಲ್ಲ. ಆ ನಿರೀಕ್ಷೆಯಲ್ಲಿರು. ಒಳಿತಾಗಲಿ ನಿನಗೆ.